ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಇತಿಹಾಸ ಪ್ರಸಿದ್ಧ ಪವಿತ್ರವಾದಂತಹ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದೀನಿ ತಂಗಳ ದರ್ಬಾರ ಉರೂಸ್ ಮುಬಾರಕ್ ಕಾರ್ಯಕ್ರಮವು ಕಳೆದ 24 ತಾರೀಖರಂದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಉಲ್ಲಾಲ ಖಾಜಿ AP ಅಬೂಬಕರ್ ಮುಸ್ಲಿ ಅವರು ಉದ್ಘಾಟನೆ ಮಾಡಿದ್ದು ಇಂದು ಕೊನೆಯ ಹಂತಕ್ಕೆ ಮುಟ್ಟಿದೆ. ಇವತ್ತಿನ ದಿವಸವು ಉರೂಸಿನ ಸಮಾರೋಪವಾಗಿದೆ. ನಿನ್ನೆ ರಾತ್ರಿ ಸಾಯಂಕಾಲ 7 ಗಂಟೆಗೆ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದೀನಿ ತಂಗಳ ದರ್ಬಾರ್ನ ಸಂದಲ್ ಮೆರವಣಿಗೆಯೊಂದಿಗೆ ಉರೂಸಿನ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ನಿನ್ನೆ ರಾತ್ರಿ 8 ಗಂಟೆಗೆ ದರ್ಗಾಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಸಮರ್ಪಣೆ ಮಾಡಲಾಯಿತು. ಈ ಅನ್ನದಾನವು ನಿನ್ನೆ ರಾತ್ರಿಯಿಂದ ಪ್ರಾರಂಭಿಸಿ ಇವತ್ತು ಸಾಯಂಕಾಲವರೆಗೆ ನಡೆಯಲಿಕ್ಕಿದೆ. ಈಗಾಗಲೇ ಒಂದು 2.5 ಗಂಟೆ ಸಮಯಕ್ಕೆ ಸಾಧಾರಣ 3 ರಿಂದ 3.5 ಲಕ್ಷದಷ್ಟು ಭಕ್ತಾದಿಗಳು ಅನ್ನದಾನದ ಸೇವೆಯನ್ನು ಪಡೆದಿರುತ್ತಾರೆ. ಇನ್ಶಾ ಅಲ್ಲಾಹ್ ಇವತ್ತಿನ ಕೊನೆಗೆ ಸಾಯಂಕಾಲ ಆಗುವಾಗ 4 ರಿಂದ 5 ಲಕ್ಷದಷ್ಟು ಭಕ್ತಾದಿಗಳು ಅನ್ನ ಸೇವನೆ ಮಾಡುವ ನಿರೀಕ್ಷೆ ಇದೆ. ಈಗಾಗಲೇ ಸಮಾರೋಪವಾಗಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಒಂದು ಸಲ ಭಕ್ತಾದಿಗಳು ಅನ್ನದಾನವನ್ನು ಸೇವನೆ ಮಾಡಲು 10,000 ಭಕ್ತಾದಿಗಳು ಒಂದೇ ಸಮಯದಲ್ಲಿ ಅನ್ನದಾನ ಸೇವೆ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಕೊನೆಯ ದಿವಸದಲ್ಲಿ ನಮ್ಮ ಸ್ವಯಂ ಸೇವಕರು, ವಿಶೇಷವಾಗಿ ಸ್ವಯಂ ಸೇವಕರು 24 ದಿವಸದಿಂದ ಸ್ವಯಂ ಸೇವಕರು ಸೇವೆ ಮಾಡಿ ಇವತ್ತು ತುಂಬ ಖುಷಿಯಿಂದ ಹುರುಪಿನಿಂದ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅವರನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮೊದಲಿಗೆ ಸಮಾರೋಪ ಕಾರ್ಯಕ್ರಮ ಪೂರ್ಣವಾಗುವ ಮುಂಚೆನೇ ದರ್ಗಾ ಸಮಿತಿ ಪರವಾಗಿಯೂ ಉಲ್ಲಾಲ ಜಮಾತಿ ಪರವಾಗಿಯೂ ಎಲ್ಲ ಸ್ವಯಂ ಸೇವಕರನ್ನು ಅಭಿನಂದಿಸುತ್ತಾ, ಅದೇ ರೀತಿ ನಮ್ಮ ಉರೂಸ್ ಕಾರ್ಯಕ್ರಮಕ್ಕೆ 24 ದಿವಸವೂ ಒಳ್ಳೆಯ ರೀತಿಯಲ್ಲಿ ವಾರ್ತೆಯನ್ನು ಮತ್ತು ಪ್ರೆಸ್ ಮೀಡಿಯಾದಲ್ಲಿಯೂ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿಯೂ ಪ್ರಚಾರ ಮಾಡಿದ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಅದೇ ರೀತಿ ಚಾನಲ್ನವರಿಗೂ
ಚಾನವರನ್ನು ಕೂಡ ಅಭಿನಂದಿಸುತ್ತಾ ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈಗ ಹಾಡು ಮತ್ತು ಸಾಧಾರಣವಾಗಿ ನಮ್ಮ ಈ ಅನ್ನದಾನ ಕಾರ್ಯಕ್ರಮಕ್ಕೆ ಹರಕೆಯಾಗಿ ಬರುವುದು ಮುಕ್ಕಾಲು ಅಂಶ ಇದ್ದರೆ ಕಾಲು ಅಂಶವನ್ನು ಬೇಕಾದ ಸಾಮಾನನ್ನು ನಾವು ಹೊರಗೆಯಿಂದ ಖರೀದಿ ಮಾಡಿದ್ದೇವೆ. 40,000 kgಯಿಂದ 45,500 kg ಇವತ್ತು ಅನ್ನದಾನಕ್ಕೆ ಮುಗಿಯುವ ನಿರೀಕ್ಷೆ ಇದೆ. ಅದೇ ರೀತಿ 12,000ರಿಂದ 15,000 kg ಮಾಂಸವು ನಡೆಸುವ ನಿರೀಕ್ಷೆ ಇದೆ. ಅನ್ನದಾನ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಇಷ್ಟೊಂದು ಬೃಹತ್ತಾದ ಭಕ್ತಾದಿಗಳಿಗೆ ಅನ್ನದಾನ ನೀಡುವ ಸಂಪ್ರದಾಯ ಎಲ್ಲೂ ಇಲ್ಲ. ಇದು ದೇಶದ ಮೊದಲ ಅನ್ನದಾನ ಕಾರ್ಯಕ್ರಮವಾಗಿದೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಸುಮಾರು 480 ವರ್ಷಗಳ ಇತಿಹಾಸವಿರುವ ಉಳ್ಳಾಲ ಸೈಯದ್ ಮದನಿ ದರ್ಗಾ, ಆ ಮಹಾನುಭಾವರ ಹೆಸರಿನಲ್ಲಿ ನಡೆಸಲ್ಪಡುತ್ತಿರುವಂತಹ 432ನೇ ವಾರ್ಷಿಕ ಹಾಗೂ 22ನೇ ಪಂಚವಾರ್ಷಿಕ ಉರುಸ್ ಸಮಾರಂಭವು ಕಳೆದ ಏಪ್ರಿಲ್ ತಿಂಗಳ 24ನೇ ತಾರೀಕಿನಂದು ಭಾರತ ದೇಶದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ರವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡು ಇವತ್ತಿನ ದಿನ ಅಲ್ಹಮ್ದುಲಿಲ್ಲಾ ಅಂತಿಮ ಹಂತದತ್ತ ಮುಕ್ತಾಯದತ್ತ ಮುನ್ನುಗ್ಗುತ್ತಾ ಇದೆ. ಪ್ರತಿನಿತ್ಯ ಸುಮಾರು 30ರಿಂದ 35 ಸಾವಿರ ಭಕ್ತಾದಿಗಳು ಸೈಯದ್ ಮದನಿ ದರ್ಗಾಕ್ಕೆ ಬಂದು ಅವರು ಹರಕೆಯನ್ನು ಹರಸಿ ಅವರ ಇಷ್ಟ ಸಿದ್ಧಾರ್ಥಗಳಿಗೆ ಪ್ರಾರ್ಥನೆ ನಡೆಸಿದ್ದು, ಈ ದಿನ ಅಂದರೆ ನಿನ್ನೆ ಸಾಯಂಕಾಲ 7:30 ಗಂಟೆಗೆ ಸಂದಲ್ ಮೆರವಣಿಗೆ ಹೊರಟ ನಂತರ ನಮ್ಮ ಗೌರವಾನ್ವಿತ ದಿವಂಗತ ಕಾಜಿಗಳಾದ ತಾಜುಲ್ ಉಲಮಾರವರ ಸುಪುತ್ರರಾದ ಹಾಮಿದ್ ಇಂಬಿಚ್ಚಿಕ್ವಾಯ ತಂಗಲ್ರವರ ನೇತೃತ್ವದಲ್ಲಿ ಪ್ರಾರ್ಥನೆಗೊಂಡು ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮ ದರ್ಗಾ ಅಧ್ಯಕ್ಷರಾದ BG ಹನೀಫ್ ಹಾಜಿರವರು ಚಾಲನೆ ಕೊಟ್ಟರು. ಇವತ್ತು ಸಾಯಂಕಾಲ 7 ಅಥವಾ 8 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ಸುಮಾರು 24 ಗಂಟೆಗಳ ಸುದೀರ್ಘ ಅವಧಿಯಲ್ಲಿ 4.5ರಿಂದ 5 ಲಕ್ಷ ಜನರಷ್ಟು ಭಕ್ತಾದಿಗಳು ಆ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಲಿದ್ದಾರೆ. ಈಗ ತಾನೇ 2:30 ಗಂಟೆಗೆ ಮಧ್ಯಾಹ್ನ 2:30 ಗಂಟೆಗೆ ನಮಗೆ ಬಂದ
ರಿಪೋರ್ಟ್ ಪ್ರಕಾರ ಸಾಧಾರಣ 3.5 ಲಕ್ಷದಷ್ಟು ಜನರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು, ಅನ್ನ ಸೇವನೆ ಮಾಡಿದರು. ಇನ್ನೂ ಇರುವ ಈ ಟೈಮಲ್ಲಿ ಇನ್ನೂ 1.5 ಲಕ್ಷದಷ್ಟು ಜನರು ಭಾಗವಹಿಸಲಿದ್ದಾರೆ. ಈಗಾಗಲೇ ಅನ್ನಕ್ಕೆ ಬಿಡುವ ಆ ಕ್ಯಾಂಪಸ್ ದಾರಿಯಲ್ಲಿ ಸುಮಾರು 75,000ದಷ್ಟು ಜನರು ಅಲ್ಲಿ ನಿಂತಿದ್ದಾರೆ. ಅನ್ನ ಸಂತರ್ಪಣಾ ಜಾಗಕ್ಕೆ ಹೋಗಲಿಕ್ಕೆ ತಲುಪಲಿಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮವು ಅಲ್ಲಾಹನ ಇಚ್ಛೆಯಂತೆ ಸೈಯದ್ ಮದನಿ ತಂಗಲ್ರವರ ಕರಾಮತಿನಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ, ಕೇರಳ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಭಕ್ತಾದಿಗಳು, ಅತ್ಯಂತ ದೊಡ್ಡ ದೊಡ್ಡ ಗಣ್ಯರುಗಳು, ರಾಜಕೀಯ ಧುರೀಣರು ಹಾಗೂ ದೊಡ್ಡ ದೊಡ್ಡ ಅಧಿಕಾರಿಗಳು, ಉಲಮಾಗಳು, ಔಲಿಯಾಗಳು, ತಂಗಲ್ರವರು ಬಂದು ನಮ್ಮನ್ನೆಲ್ಲ ಹರಸಿದ್ದಾರೆ. ಮತ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದ ಗಣವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯಜಿರವರು ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ನಮ್ಮ ಈ ಉರುಸ್ ಕಾರ್ಯಕ್ರಮದ ಎಲ್ಲ ವಿಷಯಗಳಲ್ಲೂ ನಮ್ಮ ಶಾಸಕರು, ಕರ್ನಾಟಕ ರಾಜ್ಯದ ವಿಧಾನ ಸಭೆಯ ಸಭಾಪತಿಗಳು ಆದಂತಹ UT ಖಾದರ್ರವರು ಅತ್ಯಂತ ಮುತುವರ್ಜಿ ವಹಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮೊಂದಿಗೆ ಸಹಕಾರ ನೀಡಿರುತ್ತಾರೆ. ಎಲ್ಲರಿಗೂ ಅಲ್ಲಾಹನು ತಕ್ಕುದಾದ ಪ್ರತಿಫಲವನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി, കാത്തിരിക്കാം എന്റെ ഹബീബി. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. മദ്ഹിൽ കോർത്ത വരികൾ ഹബീബി പാടി പല നാളിലായി. മധുരം തരുമോ അരികിൽ ഹബീബി, ജീവൻ എന്നിൽ സഫലമായി. മോഹവും സഫലമാക്കി കിനാവിൽ വന്നു എന്നാൽ, മോഹവും സഫലമാക്കി കിനാവിൽ വന്നു എന്നാൽ. മതി മറക്കാം കനവിലെത്തു ഹബീബി. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി, കാത്തിരിക്കാം എന്റെ ഹബീബി. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. ബദറും ഉഹ്ദിലൊന്നു ഹബീബി ഞാനില്ല, സ്വഹബോരിലായി. ബദറെ കണ്ടതില്ല ഹബീബി നേരിൽ ഈ കൺകളിലായി. ആഖിറം മുന്നിലായി നിൽക്കും പാപിയേലും, ആഖിറം മുന്നിലായി നിൽക്കും പാപിയേലും. മതി മറക്കാം കനവിലെത്തു ഹബീബി. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ
കാത്തിരിക്കാം എൻ്റെ ഹബീബി, കണ്ണിൽ കൽബിൽ ഹബീബി, കണ്ടതില്ല ഒരു നാളും കാണാനൊത്തിരി ഹബീബി. Ooh.